ಕರಾವಳಿ ಜಿಲ್ಲೆಯಲ್ಲಿ 30 ವರ್ಷದಿಂದ ರಂಗಕಲೆಯನ್ನು ಪರಿಚಯಿಸುತ್ತಾ ಬಂದು ರಾಷ್ಟ್ರೀಯ ಮಟ್ಟದ ನಾಟಕೋತ್ಸವದಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡೆದ ನಿರ್ದೇಶಕ ರಾಮ್ ಶೆಟ್ಟಿ ಅವರ ನೇತೃತ್ವದ ಭೂಮಿಕಾ ಹಾರಾಡಿ ಇವರಿಂದ 11ನೇ ವರ್ಷದ ಉಚಿತ ನಾಟಕೋತ್ಸವ ಬಣ್ಣ 2025 ಬ್ರಹ್ಮಾವರ ಎಸ್ಎಂಎಸ್ ಕಾಲೇಜಿನ ಮಕ್ಕಳ ಮಂಟಪದಲ್ಲಿ ನಡೆಯಿತು. ಪ್ರತಿದಿನ ಸಂಜೆ 7 ಗಂಟೆಯಿಂದ ರಾಷ್ಟ್ರಮಟ್ಟದ ರಂಗ ತಂಡದವರಿಂದ ಮೈ ಫ್ಯಾಮಿಲಿ, ರೆಕ್ಸ್ ಅವರ್ಸ್, ಮಹಿಳಾ ಭಾರತ, ಬರ್ಬರಿಕಾ ಮತ್ತು ಸುಮನಸ ಕೊಡವೂರು ತಂಡದವರಿಂದ ಈದಿ ನಾಟಕ ಪ್ರದರ್ಶನವು ನಡೆಯಿತು. ಭಾರತದ ಕಾಶ್ಮೀರದಲ್ಲಿ ಜಿಹಾದಿಗಳಿಂದ ನಡೆಯುವ ಭಯೋತ್ಪಾದನೆ, ಪಂಡಿತರ ಕಗ್ಗೊಲೆ, ಹಿಂದೂಗಳು ಅಸಹಾಯಕತೆಯಿಂದ ಕಾಶ್ಮೀರ ಬಿಟ್ಟು ತೊಲಗುವ, ತಂದೆ ತಾಯಿ ಮಕ್ಕಳು ಸಂಸಾರ ಅನಾಥರಾಗಿ ಛಿದ್ರವಾಗುವ ಕಥಾ ಹಂದರದ 90 ನಿಮಿಷದ ಈದಿ ನಾಟಕ ರಂಗಕಲಾಸಕ್ತರನ್ನು ರಂಜಿಸಿತು. ಮೂಲ ಹಿಂದಿ ಕಥೆಯನ್ನು ಕನ್ನಡಕ್ಕೆ ಅನುವಾದಿಸಿದ ಈದ್ ಹಬ್ಬದ ಕುರಿತಾದ ಕಥೆಯಲ್ಲಿ ಮಾನವೀಯತೆಯನ್ನು ಬಿಂಬಿಸುವ 17 ಮಂದಿ ಕಲಾವಿದರು, 12 ತಂತ್ರಜ್ಞರಿಂದ ಕಥೆಗೆ ಪೂರಕವಾಗುವ ದೃಶ್ಯಕ್ಕೆ ನೆರಳು, ಬೆಳಕು, ಧ್ವನಿ ಮತ್ತು ಹಿನ್ನೆಲೆ ಸಂಗೀತ ಪ್ರೇಕ್ಷಕರನ್ನು ಹಿಡಿದಿಡುವಲ್ಲಿ ಶ್ರಮಿಸಿದ ನಾಟಕ ನಿರ್ದೇಶಕ ವಿದ್ದು ಉಚ್ಚಿಲ್ ರಂಗಕಲೆಯ ರಂಗು ಹೆಚ್ಚಿಸಿ ನಾಟಕೋತ್ಸವಕ್ಕೆ ಶಕ್ತಿ ತುಂಬಿದ್ದಾರೆ. ನೀವು ಸುಮ್ಮನಿರಿ. ಕೊಳ್ತೋಗಿರೋ ಕುಂಬಳಕಾಯಿಗೆ ಕಿತ್ತೋಗಿರೋ ತೆಂಗಿನಕಾಯಿ ಸಾಕ್ಷಿ ಹೇಳ್ತಾರೆ. ಬೀದಿ ಬಸ್ ಅಂತಾರ, ಅವರೆಲ್ಲ ತಿರುಗ್ತಿರ್ತೀವಿ, ದುಡಿಲಿಕ್ಕಂತೂ ಮೈ ಬಾಗುದಿಲ್ಲ. ನನ್ಗೆ ಹೇಳ್ತಾನೆ, ಏನಪ್ಪ ಇವನಿಗೆ ನೀವು ಕೊಟ್ಟ ಸಲಿಗೆ ಜಾಸ್ತಿ ಆಗದು. ಮೊದ್ಲುಂಟಲ್ಲ ಈ ಪಟ್ಟಿಂಗ ನನ್ನ ಮನೆಯಿಂದ ಹೊರಗಾಗ್ತದೆ, ಹಾಗಾಗಿ ಮುಕ್ತಿ ಬರ್ಬೋದು. ನಾನು ಪಟ್ಟಿಂಗ ಅಲ್ಲ, ನಿಮ್ಮ ಮಗ ಅಲ್ಲಿ ಯಾರ್ಯಾರ ಜೊತೆ ತಿರುಗುತ್ತಾನೆ, ಏನೇನು ಪಟ್ಟಿಂಗ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ ನಿಮ್ಗೆ? ಮೊದಲು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ, ಆಮೇಲೆ ಬೇರೆಯವ್ರ ವಿಷಯ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.